ದರ ಗಗನಕ್ಕೇರಿದ್ದು ಗ್ರಾಹಕರ ಕಣ್ಣಲ್ಲಿ ನೀರು ತರಿಸುತ್ತಿದೆ. ಈರುಳ್ಳಿಯ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು ಕೆಜಿಗೆ 100ರ ಗಡಿ ದಾಟಿದ್ದು ಮಾರುಕಟ್ಟೆಯಲ್ಲಿ ಸಿಗುವ ಈರುಳ್ಳಿಯ ಗಾತ್ರವು ದೊಡ್ಡದಾಗಿರುವುದರಿಂದ ಅರ್ಧ ಕೆಜಿಗೆ 2 ನೀರುಳ್ಳಿ ಕೂಡ ಸಿಗುತ್ತಿಲ್ಲ. ದಿನನಿತ್ಯದ ಆಹಾರದ ಬಳಕೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರುಳ್ಳಿಯನ್ನು ಬಳಕೆ ಮಾಡುವ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ನೀರುಳ್ಳಿಯ ಬೆಲೆ ಏರಿಕೆ ಬಿಸಿ ತಟ್ಟಿ ಕಣ್ಣಲ್ಲಿ ನೀರು ತರಿಸಲಿದೆ. ನಮ್ಮ ಪೊಂಜೋ ನಕ್ಲೇಕ್ ಕಿಚನ್ ಅಟಿಲ್ ಮಲ್ತೊಂದಿಪ್ಪು ನಕ್ಲೇಕ್ ನೀರುಳ್ಳಿದ ರೇಟ್ ಮಸ್ತ್ ಜಾಸ್ತಿ ಅದು 100 ಆತುಂಡು 1 kgಕ್. ಒಂಜಿ ಶಾಪುಡು ಪೋಂಡ 100 ಪನ್ಪೇರು, ಒಂಜಿ ಶಾಪುಡು ಪೋಂಡ 150 ರೂಪಾ ಪನ್ಪೇರು, ಒಂಜಿ ಶಾಪುಡು ಪೋಂಡ 110 ಪನ್ಪೇರು. ಅಂಚ ಅದು ಭಾರಿ ಕಷ್ಟ ಅದು ಪೋತುಂಡು. ಒಂಜಿ ಕಿಚನ್ ಪೋದು ಒಂಜಿ ನೀರುಳ್ಳಿ ಕಟ್ಟು ಮಲ್ಪನಾಗ ಭಾರಿ ಯೋಚನೆ ಮಲ್ತದು. ಒಂಜಿ ನೀರುಳ್ಳಿನ 4 ತುಂಡು ಮಲ್ತದು, ರಡ್ಡು ಕಚ್ಪುಕು ಮೂಜಿ ಕಚ್ಪುಕು ಯೂಸ್ ಮಲ್ಪಿ ಲೆಕ್ಕ ಎಂಕ್ಲೆಗ್ ಆತುಂಡು. ಭಾರಿ ಬಂಗ ಒಂದುಂಡು. ನೀರುಳ್ಳಿ ಪಂಡ ಎಂಕ್ಲೆಗ್ ಜಾಸ್ತಿ ಖರ್ಚು. ನಾನ್ ವೆಜ್ ಯೂಸ್ ಮಲ್ಪುನಾಕುಲು ಅಂಜೈನೆಟ್ ಒಂತೆ ಬೆಲೆ ಇಳಿಕೆ ಮಲ್ಪೇರೆ ತೋಡುಂದು ಎಂಕ್ಲನ ಅಪೇಕ್ಷೆ. ಈ ಬಾರಿ ದಕ್ಷಿಣ ಭಾರತದಲ್ಲಿ ಸಂಭವಿಸಿದ ಪ್ರವಾಹಕ್ಕೆ ನೀರುಳ್ಳಿಯ ಬೆಲೆ ನಾಶವಾಗಿದೆ. ಮಾರುಕಟ್ಟೆಯಲ್ಲಿ ಸಂಗ್ರಹಿಸಿಟ್ಟ ಈರುಳ್ಳಿ ಕೂಡ ಮಳೆಗೆ ಕೊಚ್ಚಿಕೊಂಡು ಹೋಗಿದೆ. ಇದುವೇ ಮಾರುಕಟ್ಟೆಯಲ್ಲಿ ನೀರುಳ್ಳಿಯ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ. ಈರುಳ್ಳಿ ಬೆಳೆ ಹಾಳಾಗಿರುವುದರಿಂದ ಉತ್ಪಾದನೆ ಕಡಿಮೆಯಾಗಿ ಬೆಳೆದಿರುವ ಬೆಳೆ ಬರಲು ಇನ್ನು 2 ತಿಂಗಳು ಬೇಕಾಗಬಹುದು. ಅಲ್ಲಿಯವರೆಗೂ ಈರುಳ್ಳಿಯ ಬೆಲೆ 100 ರೂಪಾಯಿ ಇರಬಹುದು ಎಂದು ವ್ಯಾಪಾರಿಗಳು ಅಂದಾಜಿಸುತ್ತಿದ್ದಾರೆ. ಸದ್ಯ ನೀರುಳ್ಳಿಯ ಕಿಲೋ 1ಕ್ಕೆ 100ರಂತೆ ಮಾರಾಟವಾಗುತ್ತಿದ್ದು ಜನಸಾಮಾನ್ಯರಿಗೆ ಕಣ್ಣಲ್ಲಿ ನೀರು ಬರಿಸಲಿದೆ. ಜನಸಾಮಾನ್ಯರು ಹಾಗೂ ಹೋಟೆಲಿಗರಿಗೆ ನೀರುಳ್ಳಿಯ ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದಾರೆ. ಕಳೆದ 2 ವರ್ಷಗಳಿಂದ ನೀರುಳ್ಳಿ ಬೆಳೆಗಾರರು ನಷ್ಟ ಅನುಭವಿಸಿದ್ದು ಕಳೆದ ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ 10 ಕಿಲೋ ನೀರುಳ್ಳಿಗೆ 70 ರೂಪಾಯಿಯಿಂದ 120ರವರೆಗೆ ಮಾರಾಟವಾಗುತ್ತಿತ್ತು. ಆದರೆ ನೀರುಳ್ಳಿ ಪ್ರಸ್ತುತ ಕಿಲೋಗೆ ರೂಪಾಯಿ 100 ದಾಟುವಂತಾಗಿದೆ. ಗ್ರಾಹಕರು ಹಾಗೂ ವ್ಯಾಪಾರಸ್ಥರು ಕಣ್ಣೀರಿಡುವ ಪರಿಸ್ಥಿತಿ ಎದುರಾಗಿದೆ. ನನ್ನ ಹೆಸರು ಸರ್ಫರಾಜ್ ಅಂತ. ಇದು ನೀರುಳ್ಳಿ ರೇಟ್ ಜಾಸ್ತಿಯಾಗಿ ತುಂಬ ಕಷ್ಟ ಆಗ್ತಾ ಉಂಟು. ಮುಂಚೆ ಏನಂದರೆ 35-40 ರೂಪಾಯಿ ಇರುವಾಗ ಅಡ್ಜಸ್ಟ್ಮೆಂಟ್ ಆಗ್ತಾಯಿತ್ತು. ಇವಾಗ kg 50 kg ಗೋಣಿ ನಾವು ತೆಗೆಯೋದು, ಲೂಸ್ ತೆಗಿಯಲ್ಲ. ಅದರಲ್ಲಿ ಒಂದು 15 kg ಲಾಸ್ ಬರ್ತದೆ, ನಮಗೆ ಡ್ಯಾಮೇಜ್ ಆಗ್ತದೆ. ಮತ್ತು ಕಸ್ಟಮರ್ ಏನಂದರೆ 1 kg ತೆಗೆಯುವಾಗ ಸೆಲೆಕ್ಟೆಡ್ ತೆಗಿತಾರೆ, ನಮಗೆ ಹಾಲು ಕೊಡಲಿಕ್ಕೂ ಆಗಲ್ಲ, ಎಕ್ಕಿ ತೆಗಿತಾರಲ್ಲ. ಮತ್ತು kgಯಲ್ಲಿ 50 ಗ್ರಾಮ್ ಜಾಸ್ತಿ ಬಂದರೂ ಕೂಡ ಏನು ಕಮ್ಮಿ ಮಾಡಲಿಕ್ಕೆ ಈಗ 100 ರೂಪಾಯಿ ಇದೆ kgಗೆ. 100 ರೂಪಾಯಿ ಅಂದರೆ kg 50 ಗ್ರಾಮ್ ಜಾಸ್ತಿ ಬಂದರೆ 5 ರೂಪಾಯಿ ರೇಟ್ ಅದಕ್ಕೆ ಆಗ್ತದೆ. ಆವಾಗ 50 ಗ್ರಾಮ್ ಜಾಸ್ತಿ ಇದ್ದರೆ 5 ರೂಪಾಯಿ ನಮಗೆ ಲಾಸ್ ಆಗ್ತದೆ. ಕಸ್ಟಮರ್ ಹೇಳ್ತಾರೆ, ಏನು ಮಾರೆ 5 ರೂಪಾಯಿ 50 ಗ್ರಾಮ್ ಕೂಡ ಕಮ್ಮಿ ಮಾಡಲ್ವಂತ. ಮತ್ತು ಕೆಲವು ಕಸ್ಟಮರ್ ರೇಟ್ ಕೇಳಿ ಸೀದಾ ಹೋಗ್ತಾರೆ, ಏನು ಸುದ್ದಿಯೇ ಮಾಡಲ್ಲ. ಮತ್ತು ಕೆಲವು 5-6 kg ತೆಗೆಯುವ ಕಸ್ಟಮರಲ್ಲಿ ಈಗ 1/4 kg 200 ಗ್ರಾಮ್ ಈ ಥರ ತೆಗೊಂಡ್ಕೊಳ್ತಾ ಇದ್ದಾರೆ. ಇದೆ ತುಂಬ ಕಷ್ಟ ಆಗ್ತಾ ಉಂಟು. ನಮಗೆ ಖಾಲಿ ಬಿಲ್ಲೇ ಆಗ್ತದೆ ಅಲ್ಲದೆ ಅದರಿಂದ ಏನು ಲಾಭ ತೆಗಿಲಿಕ್ಕೆ ಆಗ್ತಾಯಿಲ್ಲ. ನಾವು ಗೋಣಿ ತೆಗೆಯುವಾಗ 10-6 kg ಲಾಸ್ ಬಂದೇ ಬರ್ತದೆ, ಏನು ಮಾಡೋಕ್ಕಾಗಲ್ಲ. 2 ವೀಕ್ಸಿಂದ ರೇಟ್ ಜಾಸ್ತಿ ಆದಮೇಲೆ ಕಸ್ಟಮರು ರೇಟ್ ಕೇಳಿ ಹೋಗ್ತಾರೆ. ಇದು 1 kg ತೆಗೆಯುವವರು ಅರ್ಧ kg 1/4 kg ಹಾಗೆ ತೆಗಿತಾರೆ. ಮತ್ತು ರೇಟ್ ಇದಾದಮೇಲೆ ಬರೀ ನೀರುಳ್ಳಿ ಸೇಲ್ಸ್ ಡೌನ್ ಆಗಿದೆ. ಮತ್ತು ರೇಟ್ ಜಾಸ್ತಿ ಇದೆ, ನಮಗೆ ಸಹ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ರೇಟ್ ಹೋಲ್ಸೇಲವರಿಗೆ ಹಣ ಕೊಡಲಿಕ್ಕೆ ಅದೇ. ಮತ್ತು ಕಸ್ಟಮರ್ಸ್ ಹಾಗೆ ತುಂಬ ಕೇಳಿ ಎಷ್ಟು ಒಂದು 10 ಅಂಗಡಿ ಇದ್ದರೆ ಎಲ್ಲ ಅಂಗಡಿಗೆ ಕೇಳಿ ಆದ ನಂತರ ಎಲ್ಲಿ ಕಮ್ಮಿ ಉಂಟು ಹಾಗೆ ಕಮ್ಮಿ ಇದ್ದರೆ ಮಾತ್ರ ತೆಗೆಯೋದು. ಮತ್ತು 1/4 kg 1 kg ತೆಗಿ 2 ತೆಗೆದಲ್ಲಿ 1/4 kg ತುಂಬ ಕಮ್ಮಿ ಆಗಿದೆ. ಈಗ ಬರೋದೇ ಹೊಸದು ನೀರುಳ್ಳಿ ಆದರೆ ನಮಗೆ ಒಂದು ಚೀಲ ತೆಗೆದ್ರೆ 10 kg ನಮಗೆ ಲಾಸ್ ಆಗ್ತದೆ, ಅಂದರೆ ಡ್ಯಾಮೇಜೇ ಹೋಗ್ತದೆ. ಜಾಸ್ತಿ ನೀರುಳ್ಳಿ ಬರೋದೇ ಡ್ಯಾಮೇಜ್, ಅದರಲ್ಲಿ ನಮಗೆ ಸಹ ಲಾಸ್ ಆಗ್ತದೆ. ಕಸ್ಟಮರ್ಗೆ ಸಹ ಈಗ ನಾವು ಈಗ ಕೊಟ್ಟರೆ ಅದು 1-2 ದಿವಸ ಮತ್ತೆ ಸಹ ಅವ್ರಿಗೆ ಸಹ ಲಾಸ್ ಆಗ್ತದೆ. 100 ರೂಪೀಸ್ ಆದರೆ ಅವ್ರಿಗೆ ಸಹ ಅರ್ಧ kg ಹೋದರೆ ಅವ್ರಿಗೆ 50 ರೂಪೀಸ್ ಲಾಸ್ ಆಗ್ತದೆ. ನಮ್ಮ ಹೆಂಗಸರು ಹೇಳ್ತಾರೆ, ನೀರುಳ್ಳಿ ಹಾಕಿ ಪದಾರ್ಥ ಮಾಡೋದು ಬೇಡ, ಈ ಸಲ ಈ ರೀತಿ ರೇಟ್ ಬೇಳೆ ಏರಿದರೆ ಯಾಕೆ ನಾವು ನೀರುಳ್ಳಿ ಹಾಕೋದು. ಮತ್ತು ನೀರುಳ್ಳಿ ತಗೊಳ್ಳುವಾಗ ಮುಂಚೆ ನೀರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರ್ತಿತ್ತು, ಈಗ ನೀರು ತಗೊಳ್ಳುವಾಗ ನೀರು ಬರ್ತದೆ. ಅಂಥ ಪರಿಸ್ಥಿತಿ ಆಗಿದೆ ನೀರುಳ್ಳಿದು. ಈ ಪರಿಸ್ಥಿತಿಯಲ್ಲಿ ನಾವು ಜೀವನ ಸಾಗಿಸುವುದು ಹೇಗೆ? ದಿನಕ್ಕೆ 300-400 ರೂಪಾಯಿ ಸಂಪಾದಿಸಿದರೆ
ಅದರಲ್ಲಿ 100 ರೂಪಾಯಿ ನೀರಲ್ಲಿ ಕೊಟ್ಟರೆ ಮತ್ತೆ ಎಲ್ಲಿ ಉಂಟು ನಮಗೆ ತಿನ್ನಲಿಕ್ಕೆ? ಇದಕ್ಕೆ ಸರ್ಕಾರ ಏನಾದರೂ ಇದು ಆಲೋಚನೆ ಮಾಡಿ ಇದನ್ನು ನಮಗೆ ಸುಲಭದಲ್ಲಿ ಸಿಗುವ ಹಾಗೆ ಮಾಡಬೇಕಂತ ನಾವು ನಿಮ್ಮ ಹತ್ರ ಬೇಡ್ತೇವೆ.